ಒಮ್ಮೆ ದ್ರೋಣಾಚಾರ್ಯರು ಅರ್ಜುನ ಸಹಿತ ತನ್ನ ಎಲ್ಲ ಶಿಷ್ಯರನ್ನು ಕರೆದು ಒಂದು ಪರೀಕ್ಷೆಯನ್ನು ವ್ಯವಸ್ಥೆ ಮಾಡ್ತಾರೆ. ಒಂದು ದೊಡ್ಡದಾದ ಮರವನ್ನು ತೋಟ ಏನ್ ಕಾಣುತ್ತೆ ಅಂತ ಶಿಷ್ಯರ ಹತ್ರ ಕೇಳ್ತಾರೆ. ಒಬ್ಬ ಹೇಳ್ತಾನೆ ನನಗೆ ಮರ ಕಾಣುತ್ತೆ ಅಂತ ಹೇಳ್ತಾನೆ, ಇನ್ನೊಬ್ಬ ಹೇಳ್ತಾನೆ ಹೂ ಕಾಣುತ್ತೆ ಅಂತ ಹೇಳ್ತಾನೆ, ಒಬ್ಬ ಹೇಳ್ತಾನೆ ಎಲೆ ಕಾಣ್ತದೆ ಅಂತ ಹೇಳ್ತಾನೆ, ಒಬ್ಬ ಟೊಗೆ ಕಾಣ್ತದೆ ಅಂತ ಹೇಳ್ತಾನೆ, ಒಬ್ಬ ಮೀನು ಕಾಣ್ತದೆ ಅಂತ ಹೇಳ್ತಾನೆ. ಕೊನೆಗೆ ಅರ್ಜುನನ ಹತ್ರ ಕೇಳ್ತಾರೆ, ಅರ್ಜುನ ನಿನಗೇನು ಕಾಣುತ್ತೆ ಅಂತ. ಆಗ ಅರ್ಜುನ ಹೇಳ್ತಾನೆ, ನನಗೆ ಮೀನಿನ ಕಣ್ಣು ಕಾಣುತ್ತೆ, ನೀವು ಅಪ್ಪಣೆ ಕೊಟ್ಟರೆ ನನ್ನ ಬಿಲ್ಲು ಬಾಣವನ್ನು ಉಪಯೋಗಿಸಿ ಆ ಕಣ್ಣನ್ನು ಛೇದಿಸ್ತೇನೆ ಅಂತಕ್ಕಂಥ ಮಾತನ್ನು ಅರ್ಜುನ ಹೇಳ್ತಾನೆ. ಇವತ್ತು ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಗುರಿ ಏನು ಅಂದರೆ ಮೀನಿನ ಕಣ್ಣಿನ ರೀತಿಯಲ್ಲಿ ನರೇಂದ್ರ ಮೋದಿಯವರನ್ನು ಇನ್ನೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡುವಂಥ ಒಂದು ಬಹಳ ದೊಡ್ಡ ಗುರಿ ಇದೆ. ಅದರ ಮುಂದೆ ಯಾವ ಜಾತಿನೂ ಇಲ್ಲ, ಯಾವ ಧರ್ಮನೂ ಇಲ್ಲ, ಯಾವುದೂ ಇಲ್ಲ. ಯಾವುದನ್ನು ನೋಡದೆ ನಾವು ಕೇವಲ ನರೇಂದ್ರ ಮೋದಿಯ ಕಡೆಗೆ ಕಣ್ಣಿಟ್ಟು ಇವತ್ತೊಬ್ಬ ಮಾಜಿ ಸೈನಿಕನಿಗೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಭಾರತೀಯ ಜನತಾ ಪಕ್ಷ ಇವತ್ತು ಅವಕಾಶವನ್ನು ಕೊಟ್ಟಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ 32 ವರ್ಷದ ಹಿಂದೆ MP ಆಗಿದ್ರು. ಏನು MP? ಮೆಂಬರ್ ಆಫ್ ಪಂಚಾಯತ್. ಈಗ 32 ವರ್ಷದ ನಂತರ MP ಆಗ್ತಿದ್ದಾರೆ. ಏನು MP? ಮೆಂಬರ್ ಆಫ್ ಪಾರ್ಲಿಮೆಂಟ್. ಒಬ್ಬ ಪಂಚಾಯತ್ ಸದಸ್ಯರನ್ನ ಪಾರ್ಲಿಮೆಂಟಿಗೆ ಕಳಿಸುವಂತ, ಒಬ್ಬ ಮಾಜಿ ಸೈನಿಕರನ್ನ ಪಾರ್ಲಿಮೆಂಟಿಗೆ ಕಳಿಸುವಂತ ಶಕ್ತಿ ಯಾವುದಾದ್ರೂ ಒಂದು ಪಕ್ಷಕ್ಕಿದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕಿದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಅತ್ಯಂತ ಹೆಮ್ಮೆಯಿಂದ ಹೇಳುತ್ತಾ, ಎಲ್ಲ ಸಮಾಜದವರು, ಮೀನುಗಾರರು, ಹಿಂದುಳಿದ ವರ್ಗದವರು, ಭಟ್ ಸಮಾಜದವರು, ಬಿಲೋ ಸಮಾಜ, ಎಲ್ಲ ಸಮಾಜ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಯಾವುದೇ ಭೇದ ಭಾವವನ್ನು ಮಾಡದೆ ಕೇವಲ ನರೇಂದ್ರ ಮೋದಿ ಅವರಿಗೆ 400 ಸೀಟನ್ನು ಬೇಡಿಕೆ ಇಟ್ಟಿದ್ದಾರೆ ದೇಶದ ಜನರ ಮುಂದೆ. ಆ 400 ಸೀಟಿನಲ್ಲಿ ಪ್ರಥಮ ಸೀಟ್ ಎಲ್ಲಿಂದ ಹೋಗ್ಬೇಕಂದ್ರೆ ದಕ್ಷಿಣ ಜಿಲ್ಲೆಯಿಂದ ಹೋಗ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇಷ್ಟೊಂದು ವಿಜೃಂಭಣೆಯಿಂದ ಉತ್ಸಾಹದಿಂದ ತಾವೆಲ್ಲರೂ ಇವತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೀರಿ. ಹಾಗಾಗಿ ನಾಡಿದ್ದು ಕ್ಯಾಪ್ಟನ್ ಬ್ರಿಜೇಶ್ ಚೌಟವ್ರು ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅಂತರ ಮಾತ್ರ ಎಷ್ಟು ಅಂತ ಫಿಕ್ಸ್ ಮಾಡಲಿಕ್ಕಿದೆ. ಅದನ್ನು ಕನಿಷ್ಠ 5 ಲಕ್ಷದ ಅಂತರದಲ್ಲಿ ನಾವು ಗೆಲ್ಲಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡುತ್ತಾ ನಾನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.